ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇರಂತಿಕಟ್ಟೆಯಿಂದ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಂಪರ್ಕಿಸುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಂಕ್ರೀಟ್ ರಸ್ತೆ ಬಾಲಗೃಹ ಪೀಡೆಯಿಂದಾಗಿ ಕೇವಲ 3 ವರ್ಷದಲ್ಲಿ ತನ್ನ ಮೌಲ್ಯವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಈ ರಸ್ತೆ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ರಾಯೇಶ್ ಪೈ ಅವರು ಮಾತನಾಡಿ, ಬೇರಂತಿಕಟ್ಟೆ ರಸ್ತೆ ಈ ಭಾಗದ ಜನರ ಬಲು ಬೇಡಿಕೆಯ ರಸ್ತೆಯಾಗಿದ್ದು, ಸ್ಥಳೀಯ ಕಂಪನಿ ಯುಪಿಎಸ್ಎಲ್ನ ಸಿಎಸ್ಆರ್ ಫಂಡ್ನ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರೇ ಈ ಕಾಮಗಾರಿಗೆ ಬೇಕಾಗುವ ಸಿಮೆಂಟ್ ಒದಗಿಸಿ ಇದರ ಗುತ್ತಿಗೆಯನ್ನ ಆ ಸಂದರ್ಭದಲ್ಲಿ ಪಲಿಮಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಜಿತೇಂದ್ರ ಪುಟ್ರಾಡು ವಹಿಸಿದ್ರು. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದ ಕಾರಣ ಮರಳು ಅಭಾವವಿದ್ದುದರಿಂದ ಪಕ್ಕದ ಹೊಳೆಯ ನಾಲೆಯಿಂದ ಅಕ್ರಮವಾಗಿ ಮರಳು ತೆಗೆದು ಅದನ್ನು ಶುದ್ಧೀಕರಣ ಮಾಡದೆ ನೇರವಾಗಿ ಕಲ್ಲು, ಮಣ್ಣು, ಕಟ್ಟಿಗೆ ಸಹಿತ ವಿವಿಧ ವಸ್ತುಗಳು ಆ ಮರಳಿನಲ್ಲಿ ಇದ್ರೂ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ತೋರಿ ಅದನ್ನೇ ನೇರವಾಗಿ ಬಳಕೆ ಮಾಡಿದ್ದಾರೆ. ಈ ರೀತಿಯಾಗಿ ರಸ್ತೆ ಕಾಂಕ್ರೀಟೀಕರಣ ನಡೆಸಿದ್ದರಿಂದ ಇದೀಗ ಕಟ್ಟಿಗೆ ಕಲ್ಲುಗಳು ರಸ್ತೆಯಿಂದ ಹೊರಬಿದ್ದು ರಸ್ತೆ ಅಲ್ಲಲ್ಲಿ ಹೊಂಟ ಬಿದ್ದಿದೆ. ನಿರ್ಲಕ್ಷ್ಯದ ಪರಮಾವಧಿಯಷ್ಟೆಂದರೆ ಈಗಲೂ ಮರಳಲ್ಲಿದ್ದ ಮಕ್ಕಳ ಪಾದರಕ್ಷೆಯೊಂದು ಕಾಂಕ್ರೀಟ್ ರಸ್ತೆಯಲ್ಲಿ ಮೇಲೆತ್ತು ಕಾಣುತ್ತಿದೆ. ಟೆಂಡರ್ ನಡೆಸಿ ಈ ಕಾಮಗಾರಿ ನಡೆಸಿದ್ದು ಮರಳು ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಹೊಳೆಯ ನಾಲೆಯ ಮರಳು ತೆಗೆದು ಕಾಮಗಾರಿ ನಡೆಸಿದ್ರು ಟೆಂಡರ್ ಮೌಲ್ಯದಲ್ಲಿ ಯಾವುದೇ ಬದಲಾವಣೆಯಾಗದಿರುವುದು ಆಶ್ಚರ್ಯ. ಈ ದಿನದಲ್ಲಿ ಗ್ರಾಮದ ಪ್ರಥಮ ಪ್ರಜೆಯಾಗಿ ಗ್ರಾಮದ ಜನರ ಬಲು ಬೇಡಿಕೆ ರಸ್ತೆಯ ದುಸ್ಥಿತಿಗೆ ಅವರೇ ಕಾರಣವಾಗಿರುವುದು ವಿಪರ್ಯಾಸವೆಂದರು. ನಂದಿಕೂರು ಭಾಗದ ಬೇರಂತಿಕಟ್ಟೆಯಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೂಡುವ ರಸ್ತೆಗೆ ಸಿಎಸ್ಆರ್ ಫಂಡ್, ಇಲ್ಲಿ ಅದಾನಿಯಿಂದ ಸಿಎಸ್ಆರ್ ಫಂಡ್ ಸ್ಯಾಂಕ್ಷನ್ ಆಗಿತ್ತು ಒಂದು 15 ಲಕ್ಷ ರೂಪಾಯಿ. ಆ 15 ಲಕ್ಷ ರೂಪಾಯಿದ ಕಾಮಗಾರಿಯನ್ನು ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಜಿತೇಂದ್ರ ಪುಟ್ರಾಡು ಅವರು ಕಾಮಗಾರಿ ನಡೆಸಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಷ್ಟೇನು ವೆಹಿಕಲ್ ಹೋಗುವ ರಸ್ತೆ ಅಲ್ಲ, ಇದು ಹೆವಿ ವೆಹಿಕಲ್ ಹೋಗುವ ರಸ್ತೆ ಅಲ್ಲ. ಬಟ್ ಇಲ್ಲಿದ ನಾಗರಿಕರಿಂದ ಪಂಚಾಯತ್ಗೆ ಕಂಪ್ಲೇಂಟ್ ಏನು ಬಂದಿದೆ ಅಂದರೆ, ಬನ್ನಿ ಒಮ್ಮೆ ರಸ್ತೆ ನೋಡಿ ಅಂತ. ಆ ಪ್ರಯುಕ್ತ ನಾವು ಬರುವಾಗ ಇಲ್ಲಿ ರಸ್ತೆ ಕಾಂಕ್ರೀಟ್ನಲ್ಲಿ ಸ್ವಲ್ಪ ಚಪ್ಪಲಿಗಳು, ಮರದ ತುಂಡುಗಳು ಮತ್ತು ಸಣ್ಣ ಸಣ್ಣ ಹೋಲ್ಗಳು, ಮತ್ತು ಸಾಧಾರಣ ನೋಡುವಾಗ ಎಲ್ಲ ಕಾಂಕ್ರೀಟ್ ಇದ್ದು ಸಿಮೆಂಟ್ ಎಲ್ಲ ಹೋಗಿದೆ, ಜಲ್ಲಿಗಳು ಕಾಣ್ತಾ ಇದೆ. ಈ ಡೈರೆಕ್ಟ್ ಬಂದ ಸಿಎಸ್ಆರ್ ಫಂಡನ್ನು ಇಷ್ಟು ಮಾಡಿದ ರಸ್ತೆ ಇಷ್ಟು ಬೇಗ ಹೇಗೆ ಕಳಪೆ ಆಯಿತು ಅಂತ ಕ್ವಶನ್ ಈಗ ಜನಸಾಮಾನ್ಯರಿಂದ ಉದ್ಭವ ಆಗ್ತಾ ಇದೆ. ಅದಕ್ಕೆ ಯಾಕೆ ಈ ಥರ ಮಾಡಿದರು? ಈ ಕಾಂಟ್ರಾಕ್ಟ್ ಒಳ್ಳೆ ಕಾಂಟ್ರಾಕ್ಟ್ ಅವರು, ಬಟ್ ಈ ಥರ ಯಾಕೆ ಮಾಡಿದರು ಅಂತ ನಮಗೆ ಒಂದು ಕ್ವಶನ್ ಮೂಡ್ತಾ ಇದೆ. ಇದರಲ್ಲಿ ಕಾಮಗಾರಿ ಒಳ್ಳೆಯದಂತ ಹೇಳಲಿಕ್ಕೂ ಆಗಿದ್ದಿಲ್ಲ. ಒಟ್ಟಾರೆಯಾಗಿ ಇದು ಟೋಟಲ್ ಆಗಿ ಸ್ವಲ್ಪ ಕಳಪೆ ಕಾಮಗಾರಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಆನೆ ನಡೆದಿದೆ ದಾರಿ ಎಂಬುದಾಗಿ ತನ್ನ ಅಧಿಕಾರಾವಧಿಯಲ್ಲಿ ನಡೆಸಿದ ಕಳಪೆ ಮಟ್ಟದ ಕಾಮಗಾರಿ ಈ ಭಾಗದ ಗ್ರಾಮಸ್ಥರ ಕಣ್ಣು ಕೆಂಪಾಗಿಸಿದಂತೂ ಸತ್ಯ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.